ಶ್ರೀನಿವಾಸ ವಿಶ್ವವಿದ್ಯಾಲಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಮತ್ತು ಕಾಮರ್ಸ್ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಪೋರ್ಟ್ ಶಿಪ್ಪಿಂಗ್ ಮತ್ತು ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್ ವತಿಯಿಂದ ಓಣಂ ಹಬ್ಬದ ಪ್ರಕಂಬನಂ ಕಾರ್ಯಕ್ರಮ ಪಾಂಡೇಶ್ವರದ ಸಿಟಿ ಕ್ಯಾಂಪಸ್ನಲ್ಲಿ ಸಂಭ್ರಮದಿಂದ ವೈಭವದಿಂದ ಆಚರಿಸಲಾಯಿತು. ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕಾಮರ್ಸ್ ಡೀನ್ ಪ್ರೊಫೆಸರ್ ವೆಂಕಟೇಶ್ ಅಮೀನ್, ಹಾಗೆಯೇ ಪೋರ್ಟ್ ಶಿಪ್ಪಿಂಗ್ ಮತ್ತು ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್ ಡೀನ್ ಡಾಕ್ಟರ್ ಸೋನಿಯಾ ನೋರೋನ್ನ ಕಾರ್ಯಕ್ರಮ ಉದ್ಘಾಟಿಸಿದರು. ಇನ್ನು ಕಾರ್ಯಕ್ರಮವು ನೃತ್ಯ ಪ್ರದರ್ಶನ, ರೋಮಾಂಚಕ ಸಂಗೀತ ಮತ್ತು ವರ್ಣರಂಜಿತ ವೇಷಭೂಷಣಗಳೊಂದಿಗೆ ಪ್ರಾರಂಭ ಆಯಿತು. ಚೆಂಡೆ ಮತ್ತು ವಯಲಿನ್ ಸಮ್ಮಿಲನವು ಈ ಸಂದರ್ಭದ ಉತ್ಸಾಹವನ್ನು ಹೆಚ್ಚು ಮಾಡಿತು. ಈ ಕಾರ್ಯಕ್ರಮ ವಿದ್ಯಾರ್ಥಿಗಳ ಶ್ರೀಮಂತ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಪ್ರದರ್ಶಿಸಿತು. MBA HOD ಡಾಕ್ಟರ್ ಕಾವ್ಯಶ್ರೀ, BBA ಪೋರ್ಟ್ ಶಿಪ್ಪಿಂಗ್ ಮತ್ತು ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್ HOD ಪ್ರೊಫೆಸರ್ ಸಾಗರ್ ಶ್ರೀನಿವಾಸ್, BBA ಲಾಜಿಸ್ಟಿಕ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ HOD ಪ್ರೊಫೆಸರ್ ನೆಲ್ಸನ್ ಪೆರೇರಾ, MSW HOD ಪ್ರೊಫೆಸರ್ ಜಾಯ್ಸನ್ ಫ್ರೆಂಕಿ ಕಾರ್ಡೋಜಾ, ಹಾಗೆಯೇ BCom HOD ಪ್ರೊಫೆಸರ್ ಶರ್ಮಿಳಾ ಶೆಟ್ಟಿ, ಹಾಗೆಯೇ BBA HOD ಪ್ರೊಫೆಸರ್ ಶಿಲ್ಪಾ ಕೆ, BIJMC HOD ಪ್ರೊಫೆಸರ್ ಸುಷ್ಮಿತಾ ಉಪಸ್ಥಿತರಿದ್ದರು. ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಆನಂದಿಸಿದರು.
ಓಣಂ ಹಬ್ಬ ಒಂದು ಏಕತೆ ಮತ್ತು ಸಮೃದ್ಧಿ ಹಬ್ಬ. ವಿ ಸೆಲೆಬ್ರೇಟ್ ದ ಫೆಸ್ಟಿವಲ್ ಆಫ್ ಯೂನಿಟಿ ಆ್ಯಂಡ್ ಪ್ರಾಸ್ಪೆರಿಟಿ. ಶ್ರೀನಿವಾಸ್ ಯೂನಿವರ್ಸಿಟಿಯಲ್ಲಿ ಸಾವಿರಾರು ಮಕ್ಕಳು ಕಲಿತಾ ಇದ್ದಾರೆ. ಈ ಮಕ್ಕಳಲ್ಲಿ ಅಷ್ಟು ಎನರ್ಜಿ ಇದೆ, ತುಂಬ ಶಕ್ತಿ ಉಂಟು. ಬೇರೆ ಬೇರೆ ರಾಜ್ಯದಿಂದ, ಬೇರೆ ಬೇರೆ ಕಮ್ಯುನಿಟಿಯಿಂದ ಬಂದ ಮಕ್ಕಳು. ಈ ಮಕ್ಕಳು ಇಲ್ಲಿ ಯೂನಿಟಿಯಿಂದ ಚೆನ್ನಾಗಿ ತಮ್ಮ ಎನರ್ಜಿಯನ್ನು ಚಾನಲೈಸ್ ಮಾಡಿ ಅವರು ಈ ದೇಶಕ್ಕಾಗಿ ಡೆವಲಪ್ ಆಗುವುದು ನೋಡೋದು ನಮ್ಮ ಜವಾಬ್ದಾರಿ. ಏಕೆಂದರೆ ನಮ್ಮ ಮುಂಚೆಯಿಂದಲೇ ನಾವು ನೋಡೋದಾದರೆ ಸ್ವಾತಂತ್ರ್ಯಗೆ ತುಂಬ ಹೋರಾಟ ಮಾಡಿದ್ದಾರೆ. ಹಾಗೆ ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಡೇ ಆ್ಯಂಡ್ ನೈಟ್ ನಮ್ಮ ದೇಶಕ್ಕಾಗಿ, ದೇಶ ಡೆವಲಪ್ ಆಗಬೇಕಂತ ಹೇಳಿ ಹೋರಾಡ್ತಿದ್ದಾರೆ. ಅದು ದೊಡ್ಡ ಲೆವೆಲಲ್ಲಿ ಆಗ್ತಾ ಉಂಟು. ಆದರೆ ಈ ಚಿಕ್ಕ ಲೆವೆಲಲ್ಲಿ ಅದನ್ನು ಒಂದು ಡ್ರೀಮನ್ನು ರಿಯಲೈಸ್ ಮಾಡಲಿಕ್ಕೆ, ಡ್ರೀಮ್ ಕಮ್ ಟ್ರೂ ಮಾಡಬೇಕಾದ್ರೆ ಅದು ನಮ್ಮಂಥವ್ರದ್ದು ಜವಾಬ್ದಾರಿ. ಏಕೆಂದರೆ ಇಲ್ಲಿರುವ ಮಕ್ಕಳು ಈಗ ವೆರಿ ಯಂಗ್ ಮಕ್ಕಳು. ಈಗ ಅವರು ಪ್ರೆಸೆಂಟ್ ಆಗಿರ್ಬೋದು, ಆದರೆ ನಾಳೆ ಅವರು ಈ ದೇಶವನ್ನು ನಡೆಸ್ತಾರೆ. ಅದಕ್ಕೆ ಅವರನ್ನು ರೆಡಿ ಮಾಡುವುದು ನಮ್ಮ ಜವಾಬ್ದಾರಿ. ಅದಕ್ಕಾಗಿ ನಾವು ಇಂಥದ್ದೆಲ್ಲ ಪ್ರೋಗ್ರಾಮ್ಸನ್ನು ಮಾಡುವಾಗ ಮಕ್ಕಳಿಗೆ ಆಪರ್ಚುನಿಟೀಸ್ ತುಂಬ ಉಂಟು. ಈಗ ನಮಗೆ ಗೊತ್ತಿದ್ದಾಗೆ ಅಷ್ಟೇ ಡಿಸ್ಟ್ರಾಕ್ಷನ್ಸ್ ಕೂಡ ಉಂಟು. ಆ ಡಿಸ್ಟ್ರಾಕ್ಷನ್ಸಿಗೆ ಬಲಿಯಾಗದಾಗೆ ನಮ್ಮ ಮಕ್ಕಳು ಒಳ್ಳೆಯಾಗಿ ಡೆವಲಪ್ ಆಗಬೇಕಂಥದ್ದು ನಮ್ಮದೊಂದು ಕರ್ತವ್ಯ. ಅದಕ್ಕಾಗಿ ನಾವು ಇಂಥದ್ದೆಲ್ಲ ಪ್ರೋಗ್ರಾಮ್ಸ್ ಮಾಡಿ ಅವರನ್ನು ರೆಡಿ ಮಾಡ್ತಾ ಇದ್ದೇವೆ. ಜೈ ಹಿಂದ್, ಜೈ ತುಳುನಾಡು. ಇವತ್ತು ನಾವು ಶ್ರೀನಿವಾಸ್ ಯೂನಿವರ್ಸಿಟಿ ಪಾಂಡೇಶ್ವರ್ ಕ್ಯಾಂಪಸ್ಸಲ್ಲಿ ಓಣಂ ಹಬ್ಬನ ಆಚರಿಸ್ತಿದ್ದೀವಿ. ಓಣಂ ಕೇರಳದ ಒಂದು ಪ್ರಮುಖವಾದ ಮೇಜರ್ ಫೆಸ್ಟಿವಲ್. ಓಣಂ ಫೆಸ್ಟಿವಲ್ ಅಂದರೆ ಇದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಇದನ್ನು ಆಚರಿಸ್ತಾರೆ. ಅದೇ ಥರ ನಾವು ನಮ್ಮ ಕ್ಯಾಂಪಸ್ಸಲ್ಲಿ ಎಲ್ಲ ಥರ ಮಕ್ಕಳು, ಅಂದರೆ ಕೇರಳದಿಂದ ಇರ್ಬೋದು, ಆಂಧ್ರದಿಂದ ಇರ್ಬೋದು, ಕರ್ನಾಟಕದಿಂದ ಇರ್ಬೋದು, ಅಥವಾ ಬೇರೆ ಬೇರೆ ರಾಜ್ಯದಿಂದ ಮಕ್ಕಳು ಇಲ್ಲಿ ಬಂದು ಓದ್ತಾ ಇದ್ದಾರೆ ನಮ್ಮ ಕ್ಯಾಂಪಸ್ಸಲ್ಲಿ. ಅದರಿಂದ ಎಲ್ಲ ಮಕ್ಕಳಿಗೆ ಒಂದು ಕಲ್ಚರಲ್ ಆ್ಯಕ್ಟಿವಿಟಿ, ಅವರಲ್ಲಿ ಇರುವಂಥ ಒಂದು ಟ್ಯಾಲೆಂಟ್ನ ಶೋಕೇಸ್ ಮಾಡಲಿಕ್ಕೆ ಈ ಒಂದು ಓಣಂ ಸೆಲೆಬ್ರೇಷನ್ ಅವ್ರಿಗೆ ಒಂದು ಅವಕಾಶ ಸಿಗ್ತಾ ಇದೆ. ಅವರು ಶೋಕೇಸ್ ಮಾಡಲಿಕ್ಕೆ ಪೋಕಲಂ ಇರ್ಬೋದು, ಸದ್ಯ ಇರ್ಬೋದು, ಅಥವಾ ಬೇರೆ ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ಬೋದು, ಎಲ್ಲ ಸ್ಟೂಡೆಂಟ್ಸು ಜೊತೆಯಾಗಿ ಬಂದು ಇದನ್ನು ಆಚರಿಸ್ತಿದ್ದಾರೆ ನಮ್ಮ ಪಾಂಡೇಶ್ವರ್ ಕ್ಯಾಂಪಸ್ಸಲ್ಲಿ. ಅದೊಂದು ಸಂತೋಷ ವಿಷಯ. ನಮಗೆ ಭಾಳ ಒಂದು ಸಂತೋಷ ಇನ್ನೊಂದೇನೆಂದರೆ ಎಲ್ಲ ಮಕ್ಕಳು ಅವರವ್ರ ಟ್ಯಾಲೆಂಟ್ನ ಶೋಕೇಸ್ ಮಾಡಲಿಕ್ಕೆ ಬೇರೆ ಬೇರೆ ಕಾಲೇಜ್ ಅವರಿಗೆ ಬೇರೆ ಬೇರೆ ಟೈಮ್ ನಾವು ಕೊಟ್ಟಿದ್ದೀವಿ. ಅಂದರೆ ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ ಕಾಲೇಜಸ್ ಇದು ಪಾಂಡೇಶ್ವರ್ ಕ್ಯಾಂಪಸ್ಸಲ್ಲಿ ನಡೀತಾ ಇದೆ. ನೀವೆಲ್ಲ ಫ್ರೀ ಇದ್ದರೆ ಬಂದು ನೋಡ್ಬೋದು. ಭಾಳ ಸಂತೋಷ ವಿಷಯ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷ ಓಣಂ ಸೆಲೆಬ್ರೇಟ್ ಆಗ್ತಾ ಇತ್ತು. ಅದೇ ಥರ ಈ ವರ್ಷ ಸಹ ಸೆಲೆಬ್ರೇಟ್ ಆಗ್ತಾ ಇದೆ. ಅದು ಸಹ ನಮಗೆ ಒಂದು ಖುಷಿ ಆಗ್ತಾ ಉಂಟು. ಎಂತಂದರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಒಟ್ಟಿಗೆ ಸೇರಿ ಎಲ್ಲರಿಗೆ ಒಂದು ಒಟ್ಟಿಗೆ ಆಗುವ ಒಂದು ಅಪರ್ಚುನಿಟಿ ಸಿಗ್ತದೆ. ಹಾಗೆಯೇ ನಾವು ಎಲ್ಲರ ಹತ್ರ, ಇದು ಕೇರಳದ ಹಬ್ಬವಾಗಿರ್ಬೋದು, ಆದರೆ ಸಹ ನಮ್ಮ ಕರ್ನಾಟಕದಲ್ಲಿ ನಾವು ಒಂದು ಒಟ್ಟಿಗೆ ಸೇರಿ ಅದರ ಟ್ರೆಡಿಷನಲ್ ಫಾಲೋ ಮಾಡೋದು ತುಂಬ ಖುಷಿ ಆಗ್ತಾ ಇದೆ.